ದೇಶದಲ್ಲಿ ಉಗ್ರರ ವಿಧ್ವಂಸಕ ಕೃತ್ಯ ಸಾಧ್ಯತೆ ಬೆನ್ನಲ್ಲೇ ಮಂಗಳೂರು ಏರ್ಪೋರ್ಟ್ ಸುತ್ತಮುತ್ತ ಅಲರ್ಟ್ ಮಾಡಲಾಗಿದೆ. ಏರ್ಪೋರ್ಟ್ ಭದ್ರತೆಯ ಸಿಐಎಸ್ಎಫ್ ಹಾಗೂ ಬಜ್ಪೆ ಪೊಲೀಸರಿಂದ ಸ್ಥಳೀಯರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಅನುಮಾನಾಸ್ಪದ ವ್ಯಕ್ತಿ ಅಥವಾ ವಸ್ತು ಡ್ರೋನ್ ಬಳಕೆ ಕಂಡುಬಂದಲ್ಲಿ ಮಾಹಿತಿ ನೀಡಲು ಅಧಿಕಾರಿಗಳು ಸ್ಥಳೀಯರಿಗೆ ಸೂಚನೆಯನ್ನ ನೀಡಿದ್ದಾರೆ. ಈ ಸಂಬಂಧ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಡ್ರೋನ್ಗಳು ಯಾವುದೇ ರೀತಿಯಲ್ಲಿ ಹಾರಾಟ ಮಾಡುತ್ತಿಲ್ಲ. ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತಪಾಸಣೆ ಮಾಡಲಾಗುವುದು ಎಂದು ಅವರು ಹೇಳಿದರು. ಬಜ್ಪೆ ಅನ್ನುವಂಥ ಏರಿಯಾದಲ್ಲಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದ್ರಿಂದ ಯಾವುದೇ ಫ್ಲೈಯಿಂಗ್ ಆಬ್ಜೆಕ್ಟ್ಸು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಿಮೈಸಸ್ಸಲ್ಲಿ ಮತ್ತು ಅದರ ಒಳಗಿನ ಆವರಣದಲ್ಲಿ ಓಡಾಡಲಿಕ್ಕೆ ಹಾರಾಡಲಿಕ್ಕೆ ಅವಕಾಶ ಇಲ್ಲ. ಈ ಹಿಂದೆ ಕಳೆದ 2 ವರ್ಷದಲ್ಲಿ 2 ಬಾರಿ ಆಟಿಕೆ ಹೆಲಿಕಾಪ್ಟರ್ಗಳ ರೀತಿಯಲ್ಲಿ ಚಿಕ್ಕ ಆಟಿಕೆ ಹೆಲಿಕಾಪ್ಟರ್ಗಳು ಪ್ರಿಮೈಸಸ್ಸಲ್ಲಿ ನಮಗೆ ಬಿದ್ದಿರುವಂಥದ್ದು ಕಂಡು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ CASF ನಮ್ಮ ಬಜ್ಪೆ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ತಪಾಸಣೆಯನ್ನು ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಸುತ್ತಮುತ್ತ ಬಹಳ ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ನಡೆಯೋದ್ರಿಂದ ಅಲ್ಲಿ ಲೇಬರ್ಸ್ಗಳು ಮತ್ತು ಅವ್ರ ಫ್ಯಾಮಿಲಿಗಳ ಜೊತೆ ಬಂದಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳುಗಳು ಈ ಥರ ಆಟಿಕೆ ಹೆಲಿಕಾಪ್ಟರ್ಗಳನ್ನ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇರೋದರಿಂದ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಅದನ್ನು ಕೊಡಬಾರ್ದು, ಮಕ್ಕಳಿಗೆ ಕೊಡಿಸ್ಬಾರ್ದು, ಮತ್ತು ಮನೆ ಒಳಗಡೆ ಇಟ್ಕೋಬೇಕು, ಹೊರಗಡೆ ಅದನ್ನು ಹಾರಿಸುವಂಥ ಪ್ರಯತ್ನ ಮಾಡಬಾರ್ದು ಅಂತಂದು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಮ್ಮ ಬಜ್ಪೆ ಪೊಲೀಸರು ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ನೋಡ್ಕೊತಿರೋ CASF ಇಬ್ಬರು ಸೇರಿ ಜಂಟಿಯಾಗಿ ಮಾಡ್ತಾಯಿದ್ದಾರೆ. ಅಲ್ಲ, ಅದೇ ರೀತಿ ನೋಡಿ, ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ನಮ್ಮ NMPT ಇರ್ಬೋದು, ಹಾಗೂ ಸಾಕಷ್ಟು ತುಂಬ ವೈಟಲ್ ಇನ್ಸ್ಟಾಲೇಷನ್ಸು ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿದೆ. ಎಲ್ಲ ಕಡೆಯೂ ನಾವು ಸೂಚನೆಯನ್ನು ಕೊಡುವಂಥದ್ದು, ಯಾವುದೇ ಸಂದರ್ಭದಲ್ಲಿ ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಅವರ ವೇಷಭೂಷಣದಲ್ಲಿ ಅನುಮಾನಾಸ್ಪದವಾಗಿರ್ಬೋದು ಅಥವಾ ಅವ್ರ ನಡವಳಿಕೆಯಲ್ಲಿ, ಅದೇ ರೀತಿ ಬಾಡಿಗೆ ತೊಗೊಳ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ, ಮತ್ತು ಇತ್ತೀಚೆಗಷ್ಟೇ ತಮಗೆಲ್ಲ ಗೊತ್ತಿದೆ, ಶ್ರೀಲಂಕಾದ ಸುಮಾರು 38 ಜನ ಇಲ್ಲಿಗಲ್ ಇಮಿಗ್ರೆಂಟ್ಸು ನಮ್ಮ ವಿವಿಧ ಲಾಡ್ಜಸ್ಸಲ್ಲಿ ಬಂದು ಸೇರಿಕೊಂಡಿದ್ರು. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ನಿರಂತರವಾಗಿ ಒಂದು ಕಾರ್ಯಾಚರಣೆಯನ್ನು ನಮ್ಮವ್ರು ಮಾಡ್ತಾ ಇರ್ತವೆ.